ನನ್ನನ್ನು ಶೆಟ್ಟಿ ಮಾಡಿದ್ಯಾರು? ಶೆಟ್ಟಿ ಮಾಡಿದ್ದು ಸೃಷ್ಟಿ ಮಾಡಿದ್ದು. ಅದೇ ಅದೇ ಸೃಷ್ಟಿ ಮಾಡಿದ್ಯಾರು? ಸೃಷ್ಟಿ ಅಲ್ವೋ? ಸೃಷ್ಟಿ ಯಾವುದೋ ಒಂದು ನಾನೇ ಮಾಡಿದ್ದು. ನೀವು? ಹೌದೌದು. ನನ್ನ ಅಚ್ಚ 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 ಅಂದ್ರೆ ಅಚ್ಚನ್ ಅಚ್ಚ ಅಲ್ಲ ಅಚ್ಚನ್ ಅಂದ್ರೆ ಎಂದೇ ಅಪ್ಪೆ ಅಪ್ಪ ಅಪ್ಪ ನಿನಗೆ ನಾನಪ್ಪನಾಗ್ಬೇಕು. ഇത്രയൊരു നല്ല മോണു നിങ്ങൾക്ക് ഏടക്കിട്ടു. ಹೌದಪ್ಪ. ഇത്രയൊരു ಭಾಗ್ಯವಂತ ಮೋಣು ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. പിന്നെ ಖಂಡಿತವಾಗಿಯೂ. ಎಂದೆ ವಿಷಯ ವಿಷಯ ಇದೆ. ಎಂದೆ ನೋಡಿದೆಯಾ? ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳೇ ಕಾಣ್ತಾ ಇರುವುದು. ಎಲ್ಲ ಬೆಣ್ಣ ಇಲ್ಲಿ ನಮ್ಮ ವಿರೋಧಿಗಳವರು. ಅವರ ಸರ್ವನಾಶ ಆಗಬೇಕು. ಅದಕ್ಕಾಗಿ ನಾನು ಕರೆದದ್ದು. ಈಗ ಹೆಣ್ಣು ಮಕ್ಕಳನ್ನು ನಾಶ ಮಾಡ್ದಕ್ಕೆ ನನ್ನನ್ನು. ಹೌದು. ನಮ್ಮಲ್ಲಿ ಇದ್ದಾರಲ್ಲ ಒಳ್ಳೊಳ್ಳೆ ಹುಡುಗರು, ಕಳಿಸಿ. ಯಾಕೆ? ಅವರನ್ನ ಅಲ್ಲಿಂದ ಓಡಿಸ್ಲಿಕ್ಕೆ ಅವರಾಗ್ಲಿಕ್ಕಿಲ್ಲ. ಅವರನ್ನು ಕಳಿಸಿದ್ರೆ ಕಥೆ ಬೇರೆ ಆದಿತ್ತು. ಹೌದಾ? ಹಾಗಾಗಬಾರದು. ಮತ್ತೆ ಹೆಣ್ಣು ಮಕ್ಕಳಿಗೆ ತಲೆ ಕೆಡಬೇಕು, ತಲೆಗೆ ಹುಚ್ಚು ಹಿಡಿಬೇಕು. ಹುಚ್ಚು? ಹೌದೌದು. ಹುಚ್ಚು ಆ ಪಿರಾಂದಿ. ಅದೇ ಪಿರಾಂದಿ ನಿನ್ನ ಹಾಗೆ ಅಲ್ಲ. ಹಾಗಾಗಬೇಕು. ನೀವು ಅಪ್ಪ ಅಲ್ಲ, ನೀವು ಹೇಳ್ಬೇಕು. ನೀವೆಂತ ಹೇಳ್ಬಹುದು ಮಾರಿ, ಅಪ್ಪ ಅಲ್ಲ. ಹಾಗೆ ಹುಚ್ಚು ಹಿಡಿಬೇಕು. ಅದಕ್ಕಾಗಿ ವಾಮಾಚಾರ ಮಾಡಬೇಕು. ವಾಮಾಚಾರ ಮಾಟ ಮಾಟ ಮಾಡೋಣ. ಮಾಟ ಒಂದು ಮಾಡದೆ ನಾವು ಬಿಡ್ಲಿಕ್ಕೆ ಉಂಟ. ನಮ್ಮನ್ನು ಎಲ್ಲಿಗೆ ಆದ್ರೂ ಬರ್ಲಿಕ್ಕೆ ಬಿಡದಿದ್ರೆ ನಾವು ಮಾಟ ಮಾಡುವ. ಇನ್ನು ನಮ್ಮಲ್ಲಿ ಮಾಟ ಮಾಡದೆ ನಾವು ಬಿಡ್ತೇವ. ನೀನು ನಿಶ್ಚಯಮ ಎನ್ನುವುದನ್ನು ನಾನು ಅಡ್ತಿದ್ದೇನೆ. ನಾನು ಮಾಡ್ತೇನೆ. ಮಾಟ ಅಲ್ಲ, ಮಾಡ್ತೀಯಲ್ಲ. ಮಾಟೆ ಎಷ್ಟುದ್ದದ್ದು ಮಾಂಟೆ ಬೇಕು? ಎಂಥದೋ ಮಾಂಟೆ ಅದಲ್ಲ, ಮಾರಣ 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 ಮಾರಣ. ಹೌದು. ಅಂದರೆ ಹೆಣ್ಣು ಮಕ್ಕಳ ಸತ್ವ ಎಲ್ಲ ಇಂಗಿ ಹೋಗ್ಬೇಕು. ಹೌದು. ಅವರಿಗೆ ಬಲ ಇಲ್ಲ, ಬಲ ಇಲ್ಲದಂತ ಆಗ್ಬೇಕು, ಮಾಡ್ಬೇಕು. ಹೌದೌದು. ಅಷ್ಟೇ ಅಲ್ಲವಾ? ನಾನು ನಿಮ್ಮ ಮಗ. ಹೌದಾ? ಎಲ್ಲಿಯೂ ಹೊರಗೆ ಹೇಳಿಕೊಂಡು ಬರಬೇಡ. ಹೊರಗೆ ಹೇಳಿದ್ರು ಎಲ್ಲದಿದ್ರು ಮಗ ನಿಮ್ಮದಲ್ಲ. ಸೃಷ್ಟಿ ಮಾಡಿ ನಿಮಗೆ ನೋಡಿ, ಇನ್ನು ನೋಡಿ, ನೀವು ಪ್ರಚಾರಕ್ಕೆ ಬರುದು ಇನ್ನು. ನಾನು ಮಗ ಅದೆಲ್ಲ ಇನ್ನು ನಿಮಗೆ ನೋಡಿ ನಿಮ್ಮ ಅವಸ್ಥೆ. ನಾಳೆಯಿಂದ ಎಲ್ಲ ಹೋಗುವಾಗ ಕೇಳ್ತಾರೆ. ಹೌದಪ್ಪ. ನಿನ್ನಂಥ ಮಗನನ್ನು ಪಡೆದ್ರೆ ಮತ್ತೆ ನಾನು ಪ್ರಚಾರಕ್ಕೆ ಬಿದ್ದೇನು. ಮತ್ತೆ ಇದು ನಮಗೆ ಈಗ ಮಾಟ ಮಾರಣ ಎಲ್ಲ ಮಾಡಬೇಕು ಅಂತ ಆದರೆ ಕೆಲವು ಎಲ್ಲ ಪದಾರ್ಥಗಳು ಬೇಕು. ಸಾಹಿತ್ಯ ಬೇಕು. ಏನೆಲ್ಲ ಬೇಕು? ಸಾಹಿತ್ಯ ಅಂತ ಹೇಳಿದ್ರೆ ಒಂದು 555 ಕುರಿ 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 ಬೇಕಾದಷ್ಟು ಸಂಪಾದಿಸಿ. ಇಲ್ಲಿದ್ದು ಕುರಿ ಆಗುದಿಲ್ಲ. ಮತ್ತೆ ಆ ಬದಿ ಇದ್ದಾಗಬೇಕು. ಯಾವ ಬದಿಯದ್ದು? ಬನ್ನೂರಿದ್ದು. ಬನ್ನೂರು, ಪುತ್ತೂರಿನಲ್ಲಿ ಬನ್ನೂರು ಉಂಟು, ಅದಲ್ಲ. ಮತ್ತೆ ಅಲ್ಲಿ ಆಚೆ ದೂರದಿಂದ. ಹೌದೌದು, ಬಯಲು ಸೀಮೆ ಬನ್ನೂರು. ಹೌದೌದು. ಹೌದು. ಯಾವ ಜಾತಿಯದ್ದು? ಅದು ಗಂಡು ಜಾತಿಯದ್ದು. ಹೌದು. ಆಯ್ತಾ? ಆಮೇಲೆ 666 ಕೋಳಿಗಳು. ಕೋಳಿ ಅಂತ ಹೇಳಿದ್ರೆ ಗೊತ್ತುಂಟು? ಕುಕ್ಕುಟ. ಗೊತ್ತಾಯ್ತು. ಕುಕ್ಕುಟ. ಕುಕ್ಕುಟ. ಕುಕ್ಕುಟ ಗಂಡು ಆಗುದಿಲ್ಲ. ಮತ್ತೆ ಹೆಣ್ಣು ಎಂಟೆ. ಅದು ಎಂಟೆ. ಹೇಟೆ ಆಗ್ಬೇಕು. ಎಂಟೆ ಆಗ್ಬೇಕು. ಎಂಟೆ ಅಂತ ಹೇಳಿದ್ರೆ ಅದು ಮೊಟ್ಟೆ ಇಡುವ ಎಂಟೆ ಆಗ್ಬೇಕು. ಹೇಟ ಮತ್ತೆ ಮೊಟ್ಟೆ ಇಡದ ಮತ್ತೆ ನೀನು ಮೊಟ್ಟೆ ಇಡ್ತೀಯ? ಹಾಗೆಲ್ಲ, ಮೊಟ್ಟೆ ಇಡ್ಲಿಕ್ಕೆ ಆದ ಎಂಟೆ ಆಗ್ಬೇಕು. ಮೊಟ್ಟೆ ಇಡ್ಲಿಕ್ಕೆ ಆದ ಅಂದ್ರೆ ಬಲಿ ಕೊಡ್ಲಿಕ್ಕೆ ಉಂಟು. ಆಮೇಲೆ 2 ಮಸಾಲೆ. 2 ಮಸಾಲೆ. 2 ಮೊಸಳೆ. ಆಮೇಲೆ 2 ಕೂರ್ಮ. ಕೂರ್ಮ ನೀರಿನಲ್ಲಿ ಇರ್ತಲ್ಲ. ಕೂರ್ಮ. ಆಮೇಲೆ 200. ಬಹಳ ಭಾಷಾಜ್ಞಾನ ಉಂಟು. ಭಾಷೆಯ ಸಂತಾನ.
ಆಯ್ತಾ? ಆಮೇಲೆ ಒಂದು 222 ನುಸಿಗಳು ಬೇಕು. ನುಸಿಗಳ ನುಸಿ ಅಂತ ಹೇಳಿದ್ರೆ ಗೊತ್ತುಂಟಾ? ಏನು ಗೊತ್ತಿಲ್ಲ. ಸೊಳ್ಳೆ. ಅದೇ ಅರ್ಥ ಆಯ್ತು. ಅದರಲ್ಲಿ ಗಂಡು ಸೊಳ್ಳೆ ಬೇಡ, ಮತ್ತೆ ಹೆಣ್ಣು ಸೊಳ್ಳೆಯೇ ಆಗಬೇಕು. ಪುಣ್ಯಾತ್ಮ, ಈ ಸೊಳ್ಳೆಗಳಲ್ಲಿ ಗಂಡು ಹೆಣ್ಣು ಅಂತ ಅದನ್ನು ವಿಭಾಗಿಸುವುದು ಹೇಗೆ? ನೀವು ನೋಡ್ಲಿಲ್ವಾ? ಕನ್ನಡಿಯ ಎದುರು ಅರ್ಥ ಇರುವುದು ಹೆಣ್ಣು ಸೊಳ್ಳೆ, ಮತ್ತೆ ಗಂಡು ಅದರಷ್ಟಕ್ಕೆ ಹೀಗೆ ಕೂತ್ಕೊಂಡಿರ್ತದೆ. ಅದ್ಯಾಕೆ? ಅದು ಹೆಣ್ಣು ಕನ್ನಡಿ ನೋಡಿದ್ದು ನೋಡಿ ನಾಳೆ ಖರ್ಚಿಗೆ ಅಂತ ಸಾಯಿದು ಅಂತ ಬೇಸರದಲ್ಲಿ. ನಾನು ಬಹಳ ಸಂಶೋಧನೆ ಮಾಡಿದ್ದೆ, ಸೊಳ್ಳೆ ವಿಭಾಗದಲ್ಲಿ ಅಷ್ಟು ಸಂಶೋಧನೆ ಮಾಡಿದ್ದೆ. ಹೌದು, ಯೋಚಿಸಬೇಕಾದ ಅಗತ್ಯ ಇಲ್ಲ. ನಮ್ಮಲ್ಲಿ ಈ ಸಲ ಬಹಳಷ್ಟು ಜನ ಇದ್ದಾರೆ. ಹೌದಾ? ಮಲಗುವುದೇ ಎಲ್ಲ ಸೊಳ್ಳೆ ಹೊಡಿಲ್ಲ. ಆದ್ರೆ ಒಂದು ಸಮಸ್ಯೆ ಉಂಟು ಇಲ್ಲಿ. ಹೆಣ್ಣು ಸೊಳ್ಳೆಯನ್ನು ಹಿಡಿಯುವುದೌದು, ಒಂದೇ ಒಂದು ಸೊಳ್ಳೆಯ ಕಾಲು ಮುರಿಬಾರ್ದು. ಕಾಲು ಮುರಿಯದೆ? ಕಾಲು ಮುರಿದ್ರೆ ಆಗುದಿಲ್ಲ, ಓಮಕ್ಕೆ ಒಮ್ಮಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಾಲು ಮುರಿಯದ ಹಾಗೆ ಹಿಡಿಯುವುದು ಹೇಗೆ? ಅದು ಹೇಗೆ ಅದರ ತೊಂದರೆ ಇಲ್ಲ. ಕಾಲು ಮುರಿಬಾರ್ದು. ಚಿಂತೆ ಇಲ್ಲ, ನಮ್ಮಲ್ಲಿ ಇದ್ದಾರಲ್ಲ ಅವರಿಗೆ ಮತ್ತೆ ಬೇರೆ ಏನು ಕೆಲಸ? ಸರಿ ಆಯ್ತು. ಆಮೇಲೆ 111 ಕಡಿಮೆ, ಅದು 111. ಹೌದು. ಭ್ರೂಣ ಅಂತ ಹೇಳಿದ್ರೆ ಮದುವೆ ಆದ ಭ್ರೂಣ ಅಲ್ಲ, ಮತ್ತೆ ಮದುವೆ ಆಗದೆ ಆದ ಭ್ರೂಣ. ಯೋಚಿಸಬೇಕಾದ ಅಗತ್ಯ ಇಲ್ಲ, ನಮ್ಮಲ್ಲಿ ಹಲವು ಇವೆ. ಹೌದಾ? ಮತ್ತೆ ಇಲ್ಲದೆ ಎಲ್ಲಿಗೆ ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡಿದ್ರೆ ಅಂಥದ್ದೇ ಯೋಚಿಸಬೇಡ, ವ್ಯವಸ್ಥೆ ಮಾಡುವ. ಇಷ್ಟು ಮಾಡಿದ್ರಿ ಅಂತಾದ್ರೆ ಹೋಮಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಹೌದು. ಮತ್ತೇನು ಬೇಕು? ಪರಿಕರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಹೋಮಕ್ಕೆ ಯಾರಿಂದಲೂ ಭಂಗ ಆಗಬಾರ್ದು. ಮತ್ತೆ ಹೋಮಿಸುವುದಕ್ಕೆ ಒಂದು ಇದ್ದ ಜಾತಿ ಯಾವುದೆಲ್ಲ ಜಾತಿ ಉಂಟು, ಒಂದು ಆ ಕನ್ನಡಿ ಹಾವು ಗೊತ್ತುಂಟ? ಕನ್ನಡಿ ಹಾವು ಗೊತ್ತಾಯ್ತು. ಅದು ತೌಳವ ಭಾಷೆಯಲ್ಲಿ ಕಂದೋಡಿ ಅಂತ ಹೇಳ್ತಾರೆ. ಆಯ್ತು, ಅರ್ಥ ಆಯ್ತು ನನಗೆ. ಅದರಲ್ಲಿ ಇನ್ನೂ ಉಂಟು, ಬರೀ ಕಂದೋಡಿ ಅಲ್ಲ, ಕುರೆಕ್ ಕಂದೋಡಿ ಅಂತ ಉಂಟು. ಹೌದು, ಅದು ಸಾಧಾರಣ ನನ್ನಾಗಿ ಬಣ್ಣ, ಕುರೆಕ್ ಕಂದೋಡಿ ಅಂತ. ಅದನ್ನೆಲ್ಲ ಹಿಡಿದು ತರಬೇಕು. ಅದು ಹೋಮಿಸುವುದಕ್ಕೆ ಅದರ ಕಮಟು ನಾತ ಇಡೀ ನಾವು ಆ ಹೆಣ್ಣು ಮಕ್ಕಳ ಸೇನೆಗೆ ವ್ಯಾಪಿಸಬೇಕು. ನಮಗೇನು ಕಷ್ಟ ನಮಗೆ ಬರುವುದಿಲ್ಲ, ನಮಗೆ ಬೇರೆ ಇದು ಎಲ್ಲ ಹಾಕುವ ಲೋಬನ ಎಲ್ಲ. ಸರಿ. ಅವರಿಗೆ ಮಾತ್ರ, ಅವರಿಗೆ ವಾಸನೆ ಬಂದು ತಲೆ ಎತ್ತಲಿಕ್ಕೆ ಆಗಬಾರ್ದು. ಅಷ್ಟು ವ್ಯವಸ್ಥೆ ಮಾಡಿದ್ರೆ ಹೋಮ ನಾವು ಈಗ ಪ್ರಾರಂಭಿಸುವುದು. ಎಲ್ಲಾ ಪರಿಕರಗಳನ್ನು ಸಿದ್ಧಪಡಿಸಿ. ನನ್ನ ಶಿಷ್ಯೋತ್ತಮ ಎಲ್ಲಿ? ಬಲಿ ಯಾರು ಬಲಿ? ಯಾರು ಅಲ್ಲ, ನಿನ್ನ ಇದಕ್ಕೆ ಹೋಮಕ್ಕೆ ನನ್ನ ಪಟ್ಟದ ಶಿಷ್ಯ. ಹೊರಗಡೆ ನನ್ನ ಗುರುಗಳು, ಹೌದಾ? ಇದರಲ್ಲಿ ನನ್ನ ಶಿಷ್ಯ, ಒಳ್ಳೆಯ ಶಿಷ್ಯ. ಕತ್ತಿ ಹೇಗುಂಟು? ಕತ್ತಿ ಶಿಷ್ಯೋತ್ತಮನ್. ಅಲ್ಲಿ ಕತ್ತಿ ಅಂತ ತೋರಿಸಿದ್ದು ನಿಮಗೆ ಅಷ್ಟೇ, ಹೆದರ್ಬೇಡಿ. ಹಾಗೆಲ್ಲ ಕಡಿಯುವುದಿಲ್ಲ. ಆಯ್ತಾ? ಅಷ್ಟು ಧೈರ್ಯ ನನಗೆ ಕೂಡ ಇಲ್ಲ. ಈಗ ಮೊದಲು ಇದು ಯಾವುದಕ್ಕೆ ಹೋಮ? ಯಾವುದಕ್ಕೆ? ನಾನು ಇಷ್ಟು ಹೊತ್ತು ಹೇಳಿದಂಥದ್ದು. ಮತ್ತೆ ಇಷ್ಟು ಹೊತ್ತು ಹೇಳಿದ್ದೇನು? ಅಲ್ಲ, ಹೇಳಿದ್ದು ಎಂತದ ಉದ್ದೇಶ? ಎಂತ ಮಾರಣ. ಹೌದು. ಹೆಣ್ಣು ಮಕ್ಕಳಿಗೆ ಹುಚ್ಚು ಹಿಡಿಬೇಕು. ಹುಚ್ಚು ಹಿಡಿಯುವುದಕ್ಕೆ ಒಂದು ಸಂಕಲ್ಪ ಮಾಡಿ ಮತ್ತೆ ಹೋಗ್ಬಹುದು. ಆಯ್ತು. ನೀನು ಅಳುವುದ್ಯಾಕೆ? ನೀನು ಇಲ್ಲಿ ಮಂತ್ರಾದಿ ಯಾರು? ಅದು ನೀನು. ಮಂತ್ರಾದಿ ನಾನು. ಹೌದಲ್ಲ? ಮಂತ್ರ ಗೊತ್ತಿರುವುದು ನನಗೆ ಅಲ್ವಾ? ಮತ್ತೆ ನಿಮಗೆಂತದ್ದು ಅಳುವುದು? ಅದು ಮಂತ್ರ. ಮತ್ತೆ ಒಳಗೆ ಉಂಟು, ಒಳಗಿಂದ ತರಬೇಡುವ ಅದನ್ನು, ನಾಭಿಯಿಂದ ಎಲಿಬೇಕು. ನನಗೆ ಅರ್ಥ ಆಗ್ಬೇಕು. ಎಲಿವಾಗ ನೀವು ನೋಡ್ಲಿಲ್ಲ, ಒಂದು ಮಂತ್ರವಾದಿಗಳ ಹತ್ತಿರ ಹೋಗ್ಲಿಲ್ಲ. ಅಳುವ ಹಾಗೆ ಕಾಣ್ತಾ ಇತ್ತು. ಅಳುವುದಲ್ಲ, ಅದು ಮುಖ ಎಲ್ಲ ನೋಡ್ಲಿಕ್ಕಿಲ್ಲ, ಅಲ್ಲಿ ಭಾವನೆ ಮಾತ್ರ ಮುಖ್ಯ. ನಮ್ಮದು ಭಾವನೆ ಎಲ್ಲ ನೋಡಬಾರ್ದು, ಆಯ್ತಾ? ಮಂತ್ರದ ಭಾವ ಮಾತ್ರ. ಕ್ರೋಧಿ ನಾಮ ಸಂವತ್ಸರೆ ಜಂಬೂದ್ವೀಪೆ ಉಂತುದು ತೂಪೆ ಟೆಟೆಟೆಯಾಮಿ ಪೆಪ್ಪೆಪ್ಪೆಯಾಮಿ ಗೋರಂಟಿ ದೇಸಾಯಿ ಈಗಲಕಾಯಿ ಗೊಂಜ ತೀರ್ಥವು ಬಂಡಾಸುರ ನಾಮಸ್ಯ. ನೀವು ಅಲ್ವಾ? ಬಂಡಾಸುರ ನಮ್ಮ ಒಡೆಯ. ಬಂಡಾಸುರ ನಾಮಸ್ಯ ಯತೆ ಶ್ರೀಸ್ಯ ಬಲಸ್ಯ ಸಂಕಲ್ಪ ಕರಿಷ್ಯೆ.
ಇನ್ನೂ ಹೋಗ್ಬಹುದು. ಆದೀತು. ಯಾಗ ಆದ ಮೇಲೆ ಕರೀತಾರೆ. ಆದೀತು. ಆಯ್ತಾ? ಮುಂದುವರಿಸು. ಆಯ್ತು. ಒಂದು ಬಲಿ ಕೊಡು. ಬಲಿ ಕೊಡ್ತೇನೆ ನಾನು ಕೊಡ್ತೇನೆ. ನೀವು ಯಾಕೆ? ಕೋಳಿ. ಆ ಕೋಳಿ ಎಲ್ಲ ತಯಾರಾದ್ರೆ ಕೋಳಿ ಒಂದು 2 ಇರ್ಲಿ ಆಯ್ತಾ? ಹೌದು. ಹೋಗುವಾಗ ಕೊಂಡೋಗ್ಲಿಕ್ಕೆ. ಕೊಂಡು ಹೋಗುವುದಕ್ಕೆ ತುಂಬಾ ದಿವಸ ಆಯ್ತು ಮನೆಯಲ್ಲಿ ಪದಾರ್ಥ ಮಾಡೋದು. ಬಲ್ಲಿಗಲ್ಬೋದು. ಬಲಿಗೆ ಅಲ್ಲ, ಅದು 2 ಮನೆಗೆ. ಹೌದಾ? ಉಳಿದದ್ದು ಬಲಿಗೆ. ಆಯ್ತು, ವ್ಯವಸ್ಥೆ ಮಾಡ್ತೇನೆ. ಆಯ್ತಾಯ್ತು. ಕೆಲರಿಗೆ ನಿದ್ರೆಯು, ಕೆಲರಿಗೆ ಮೂರ್ತಿಯು, ಕೆಲರಿಗೆ ತೂಕಡಿಕೆ, ಕೆಲರ ಲಕ್ಷ್ಯದಿ, ಕೆಲರು ಷಡ್ದನದು ಆಗಿ ಶಕ್ತಿಗಳು. ಕೇಳಿದು ಆಶ್ಚರ್ಯ. ಸುಂದರ ಶಕ್ತಿನಾರಿಯರೆಲ್ಲ ಬಜ್ಜೈ ಸುಂದರ ರಂತೆ ವರ್ತಿಸ್ತಾ ಇದ್ದಾರೆ. ಹೀಗಾಗುವುದಕ್ಕೆ ಕಾರಣ ಎಂಬುದಾಗಿ ನೋಡಿದರೆ ಒಬ್ಬ ಮಂತ್ರವಾದಿ ಮಾಟ ಮಾಡ್ತಾ ಇದ್ದಾನೆ. ಪಾಠವನ್ನು ಕಲಿಸಲೇಬೇಕು. ಯಾವ ಕಾರಣ ಮಗದೇವಿಯ ನಿಂದಕ್ಕೆ ಭಾವಸಿ ನೋಡುವರೇ ನಾವರಿಯುತ್ತ ಭಯದಲ್ಲ ಮಗದೇವಿ ಮನೆಗುಂಡರೇ. ಅಮ್ಮ, ಯುದ್ಧ ಮಾಡುವುದಕ್ಕೆ ಹೋದಂತಹ ಶಕ್ತಿ ನಾರ್ಯರೆಲ್ಲ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ. ಕೆಲವರು ರಗುತ್ತಾ ಇದ್ದಾರೆ, ಕೆಲವರು ನಿದ್ದೆ ಮಾಡುತ್ತಾ ಇದ್ದಾರೆ. ಯಾಕೆ ಹೀಗೆಂಬುದಾಗಿ ನೋಡಿದ್ರೆ ಒಬ್ಬ ಮಂತ್ರವಾದಿ ಮಾಟ ಮಾಡ್ತಾ ಇದ್ದಾನೆ ತಾಯಿ. ಹೌದೇ? ಕಾಮೇಶ್ವರನ ಮಗವ ಪ್ರೇಮವೇನು ಪಟ್ಟಿಸುವುದೇನು ತೊಡೆಯುಳ್ಳು ಚುಳ್ಳ ಲಕ್ಷ್ಮಿಯ ಕುಳಿಕೊಂಡು ಬಿಡದಾಲಿ ಪಡೆದಳು ಲಕ್ಷ್ಮಿ ಗಣಪತಿಗೆ ತಪ್ಪಿದರ ನನ್ನ ಸೃಷ್ಟಿಗೆ ಕಾರಣೀಕರ್ತಳು ನೀವೇ ಎಂಬ ಹಾಗೆ ಸ್ಪಷ್ಟವಾಗಿ ಅರಿತವಳಿದ್ದೇನೆ. ಅಮ್ಮ, ನಾನು ಯಾರು, ನನ್ನ ಹೆಸರೇನು, ಮುಂದಕ್ಕೆ ನನ್ನಿಂದ ಆಗಬೇಕಾದ ಕಾರ್ಯವೇನು, ನನ್ನ ತೊಡೆಯಲ್ಲಿರುವವಳು ಯಾರು? ಕಂದ, ಕಾಮೇಶ್ವರ ಮುಖವನ್ನು ಕಂಡು ನಕ್ಕಾಗ ತಟ್ಟದೆ ನೀನು ಪ್ರತ್ಯಕ್ಷನಾದಿ. ದಶಭುಜ ಗಣಪತಿ ಎನ್ನುವ ಹಾಗೆ ನಿನಗೆ ನಾಮಕರಣವನ್ನು ಮಾಡಿದ್ದೇನೆ. ಕಂದ, ನಿನ್ನನ್ನು ಸೃಷ್ಟಿಸುವರೆ ಬಲವಾದಂತಹ ಕಾರಣವಿದೆ. ದುಷ್ಟರು ಮಾಟ ಮಂತ್ರವನ್ನು ಎಸಗುವುದರ ಮೂಲಕವಾಗಿ ಶಕ್ತಿನಾರಿಯರು ಕೂಡ ಹುಚ್ಚ ಸ್ತ್ರೀಯರಂತೆ ವರ್ತಿಸುತ್ತಾ ಇದ್ದಾರೆ. ಯುದ್ಧ ಮಾಡುವುದಕ್ಕೆ ಹಿಮ್ಮೆಟ್ಟುತ್ತಾ ಇದ್ದಾರೆ. ನಿನ್ನ ಸೃಷ್ಟಿ ಅದಕ್ಕೆ ಮಗನೇ, ನೇರವಾಗಿ ರಣಕ್ಷೇತ್ರಕ್ಕೆ ತೆರಳು. ಮಂತ್ರದ ಕಲ್ಲನ್ನು ಕಿತ್ತೆಸೆದು ದುಷ್ಟರನ್ನು ವಧಿಸಿ ಬಾ. ನಿನಗೆ ಶುಭವಾಗಲಿ ಕಂದ, ಶುಭವಾಗಲಿ.
ತಲೆ ಮೇಲೆ ಇಡಿ, ನನ್ನದಲ್ಲ ನಿನ್ನದು. ನಡಿ. ನಡಿಯೋ. ಮತ್ತೆಂತ ಮಾಡುದು, ಇವನಿಂದ ಪೆಟ್ಟು ತಿಂದು ಸಾಯುವುದಕ್ಕಿಂತ